ಅಪೂರ್ವ ಸಾಧಕ ಕೆ ಪ್ರಕಾಶ್ ಶೆಟ್ಟಿಯವರ 60ರ ಸಂಭ್ರಮದ ಹಿನ್ನೆಲೆಯಲ್ಲಿ ಡಿಸೆಂಬರ್ 25ರಂದು ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆಯಲಿರುವ ಪ್ರಕಾಶ್ ಅಭಿನಂದನಾ 60ರ ಸಂಭ್ರಮ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಅಶಕ್ತರು ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನೆರವು ನೀಡುವ ಕಾರ್ಯಕ್ರಮ ಬಂಗ್ರಾಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆಯಿತು. ನೆರವು ವಿತರಿಸಿ ಮಾತನಾಡಿದ ಕೆ ಪ್ರಕಾಶ್ ಶೆಟ್ಟಿ ಅವರು ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಿ ಅವರ ಬಾಳಲ್ಲಿ ಒಂದಷ್ಟು ನಗು ಮೂಡುವಂತೆ ಮಾಡೋದು ನನ್ನ ಕನಸಾಗಿತ್ತು. ಇಂದು ಆ ಕನಸು ನನಸಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ನಾನು ಸುಮಾರು 20 ವರ್ಷದಿಂಚಿ ಒಂದೊಂದು ಸಂಘ ಸಂಸ್ಥೆ ಹತ್ರ ಎನ್ನ ದೋಸ್ತಿಲ್ನಾಗಲ್ಲ ಥ್ರೂ ಇಂಚಿನ ಕೆಲಸ ಮಲ್ತೊಂದಿತ್ತ ಎಂಕ ಅವು ದೂರೋಡ್ ತೂದು ಬಾರಿ ಖುಷಿ ಹೊಂದಿತ್ತು. ಇತ್ತ ಮೂಲ ಯಾನೆ ಆಗಲ್ಲ ಎದುರುಡು ಬರ್ತದೆ ಯಾನೇ ಮಲ್ಪನಾಗ ಯಾನೇ ಕೊರ್ನಾಗ ಆ ಸಾಯದವನು ಎನ್ನ ಕೈಟು ಕೊರ್ನಾಗ ನಿಜವಾದ ಎಂಕ ದುಃಖ ಹೊಂದೊಂಡು ಒಂಜಿದಾದ ಬಣ್ಣಾಗ ಈ ದುಃಖನು ಯಾನ ನಿಗುಲಿ ಮೂಲ ಈತ ಕುಳಿದಿನ ಚಾರಡು ಯಾನ ಈ ಚಾರಳ ಯಾನ ಎಷ್ಟೋ ವರ್ಷದ ಪಿರವು ಯಾನ ಅವೇ ಚಾರಡು ಕುದೊಂದು ಯಾನ ಆ ದುಃಖವನ್ನು ಅನುಸರಿಸೊಂದಿತ್ತು ಅನುಭವಿಸೊಂದಿತ್ತು ಆ ದುಃಖದ ಅನುಭವ ಎಂಕ ಹೊಂದೊಂಡು. ಇನ್ನು 100ಕ್ಕೂ ಹೆಚ್ಚು ಮಂದಿ ಅಶಕ್ತರಿಗೆ ಮತ್ತು 66 ವಿದ್ಯಾರ್ಥಿಗಳಿಗೆ ಒಟ್ಟು 1 ಕೋಟಿ ಅಧಿಕ ಮೌಲ್ಯದ ನೆರವು ವಿತರಿಸಲಾಯಿತು. ಪ್ರಕಾಶ್ ಅಭಿನಂದನಾ ಸಮಿತಿಯ ಅಧ್ಯಕ್ಷ ಸುರೇಶ್ ಶೆಟ್ಟಿ ಗುರ್ಮೆಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಒಂದ್ ಕಡೆ ಜ್ಞಾನಿಗಳು ಒಂದ್ ಕಡೆ ಹೇಳ್ತಾರೆ, ಸಿರಿಯ ಸಂಸಾರವದು ಸ್ಥಿರವೆಂದು ನಂಬದಿರು, ಹಿರಿದೊಂದು ಸಂತೆ ನೆರೆದೊಂದು ಜವಕ್ಕೆ ಹರಿದು ಹೋದಂತೆ ಅನ್ನುವಂತೆ ಮನುಷ್ಯ ಕೇವಲ ಸಂಸಾರ ಮುಖ್ಯವಾಗಿ ಬದುಕದೆ ಸಮಾಜ ಮುಖ್ಯವಾಗಿ ಬದುಕಿದಾಗ ಈ ಥರದ ಮಾನ ಸನ್ಮಾನಗಳಿಗೆ ಭಾಜನಾಗ್ತಾನಂತೆ. ಪ್ರಕಾಶಣ್ಣ ಬೇಡ ಬೇಡ ಅಂತ ಹೇಳಿದ್ರು ಕೂಡ ನಾವು ಅತ್ಯಂತ ಒತ್ತಾಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅವರು ಮೊನ್ನೆ ಹೇಳ್ತಿದ್ರು. ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ವಿವರಿಸಿದ್ರು. ಬಹಳಷ್ಟು ಬುದ್ಧಿಮಾಂದ್ಯತೆ ಕಷ್ಟ ಇದ್ರೂ ಕೂಡ ಅದರ ಜೊತೆ ವೈಕಲ್ಯತೆ ಇದ್ರೂ ಕೂಡ 96% ಮಾರ್ಕನ್ನು 10th PUCಯಲ್ಲಿ ಪಡೆದು ಈಗ ಡಿಗ್ರಿಯನ್ನು ಮಾಡ್ತಾ ಇದ್ದಾನೆ. ಅದರ ಜೊತೆ CA ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದಾನೆ. ಈಗಾಗಲೇ CPT ಪ್ರೋಗ್ರಾಮ್ ಅನ್ನು ಮುಗಿಸಿ IPCC ಪ್ರೋಗ್ರಾಮ್ಗೆ ಈಗ ಪರೀಕ್ಷೆ ಕೂತ್ಕೊಳ್ಳೋಗಿದ್ದಾನೆ. ಅವಳ ಇದಕ್ಕೆ ಒಂದು ಒಳ್ಳೆ ಉದ್ಯೋಗ ಸಿಕ್ಕಿತ್ತು. ಆದರೆ ಒಂದು ಬಸ್ಸಿನ ಬಹಳ ದೊಡ್ಡ ಆಕ್ಸಿಡೆಂಟ್ ಉಪ್ಪಿನಂಗಡಿಯಲ್ಲಿ ಆಗಿ ಅದು ಬಸ್ಸು ಮಗುಚಿ ಬಿತ್ತು. ಇದರ ಅಡಿಯಲ್ಲಿ ಅವಳು ಇದ್ದುಕೊಂಡು ಅವಳ ಸ್ಪೈನಲ್ ಕಾರ್ಡ್ಗೆ ಪೆಟ್ಟಾಗಿ ಪುನಃ 1 ವರ್ಷ ಕಾಲ ಅವಳು ಈಗ ಬೆಡ್ ರಿಡನ್ ಆಗಿರುವಂತಹ ಅವಳೊಂದು ಬಹಳ ದೊಡ್ಡ. ಈ ಸಂದರ್ಭ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ, ಇಂಟರ್ನ್ಯಾಷನಲ್ ಬಂಟ್ಸ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಎಸ್ ಸದಾನಂದ ಶೆಟ್ಟಿ, ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಯಕರ್ ಶೆಟ್ಟಿ ಇಂದ್ರಾಳಿ, ಸಂತೋಷ್ ಶೆಟ್ಟಿ, ನಿತೇಶ್ ಶೆಟ್ಟಿ ಎಕ್ಕೂರು ಹಾಗೂ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಶರಸಾಲ್ಯಾನ್ V4 News 24/7 ಮಂಗಳೂರು.